ನಮಸ್ತೆ ವೀಕ್ಷಕರೇ, ರಾಜ್ಯ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ವೀಕ್ಷಕರೇ, ಇವತ್ತಿನ ದಿನ ನಾವು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಸ್ಪರ್ಧೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ಈಗಾಗಲೇ ಉಳ್ಳಾಲ ಕ್ಷೇತ್ರದಲ್ಲಿ ಇರುವಂಥ ಮತದಾರರಾಗಿರ್ಬೋದು, ಅವರನ್ನು ಓಲೈಕೆ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ಬಹಳಷ್ಟು ಕಡೆಗಳಲ್ಲಿ ಆಗ್ತಾ ಇದೆ. ಆದರೆ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಎಷ್ಟು ಕುತ್ತುತ್ತಾ ಇರುತ್ತೆ, JDSನ ನಿರ್ಣಾಯಕ ಪಾತ್ರ ಏನು? ನಿರ್ಣಾಯಕ ಪಾತ್ರ ಅಂದರೆ ಇಲ್ಲಿರುವಂಥ ಬಹಳಷ್ಟು ಒಂದು ಸಂಖ್ಯೆಯಲ್ಲಿ ಮತದಾರರನ್ನು ಸೆಳೆಯಲಿಕ್ಕೆ ಅಶ್ರಫ್ ಅವರು JDSಯಿಂದ ಯಾವ ರೀತಿಯ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಅವರ ಹತ್ರನೇ ಮಾತಾಡಿ ಕೇಳಿ ತಿಳ್ಕೊಳ್ಳೋಣ. ಎಸ್, ಅವರು ನಮ್ಮ ಜೊತೆ ನೇರ ಭೇಟಿಯಲ್ಲಿದ್ದಾರೆ. ಎಸ್, ನಮಸ್ತೆ ಸರ್. ನಮಸ್ತೆ. ಹೇಗೆ ಅನಿಸ್ತಾ ಇದೆ ನಿಮ್ಮ ಫೀಲ್ಡ್ ಮತ್ತು ನಿಮಗೆ ಆ ಮನೆಯ ಭೇಟಿಯ ಸಂದರ್ಭದಲ್ಲಿ? ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನನ್ನ ಈ ಮಂಗಳೂರು ಜನತೆ ಬಹಳ ನಿರೀಕ್ಷೆಯಿಂದ ನನ್ನನ್ನು ಸ್ವಾಗತ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಹೋಗುವಾಗ ಮತ್ತು ಯುವಕರ ಭೇಟಿಯಾಗುವಾಗ ಕೂಡ ಭಾಳ ಉತ್ಸಾಹದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಭಾಳ ನಿರೀಕ್ಷೆ ಇದೆ. ಖಂಡಿತವಾಗಿ ಈ ಬಾರಿ ಮಂಗಳೂರಲ್ಲಿ ಬದಲಾವಣೆ ಬಯಸಿದ್ದಾರೆ. ಖಂಡಿತ ಬದಲಾವಣೆ ಆಗ್ತಾಯಿದೆ. ಎಸ್, ಕೊನೆಯ ಕ್ಷಣದವರೆಗೂ ಅಶ್ರಫ್ ಅವರಿಗೆ ಟಿಕೆಟ್ ನೀಡೋದ್ರಲ್ಲಿ ಬಹಳಷ್ಟು ಎಡವಟ್ಟುಗಳನ್ನು ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆ ನಡೀತಾ ಇತ್ತು ಅನ್ನುವಂಥ ಒಂದು ಮಾತು ಕೇಳ್ಬಟ್ಟೆ. ಇದು ನಿಜಾನ ಸರ್? ಖಂಡಿತವಾಗಿ ನಿಜ. ಯಾಕೆಂದರೆ ಒಬ್ಬ ಇಲ್ಲಿ ಯಾವತ್ತೂ ಕೂಡ ಯಾರು ಒಳ್ಳೆ ಕ್ಯಾಂಡಿಡೇಟ್ ನಿಲ್ಲದೆ ಗೆಲ್ಲಬೇಕಂತ ಆಸೆ ಇತ್ತು. ಆದ್ದರಿಂದ ಹಿಂದಿನಿಂದ ನನ್ನನ್ನು ಕರೆದದ್ದು ಅವರೇ ಮತ್ತು ಹಿಂದಿನಿಂದ ಟಿಕೆಟ್ ಕೊಡೋದ ರೀತಿಯಲ್ಲಿ ನೋಡಿದ್ದು ಅವರೇ. ಆದ್ದರಿಂದ ಪಕ್ಷ ನನ್ನ ಈ ಉಳ್ಳಾಲ ಕ್ಷೇತ್ರ ಮಂಗಳೂರು ಕ್ಷೇತ್ರದ ಪಕ್ಷದ ನಾಯಕರುಗಳು ಅವರು ಎಲ್ಲರೂ ಕೂಡ ಒತ್ತಾಯಪೂರ್ವ ಮಾಡಿಕೊಂಡು ಅವರು ಆ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಖಂಡಿತವಾಗಿ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಖಂಡಿತ ಅವರು ನನ್ನೊಟ್ಟಿಗೆ ಕೂಡ ಇದ್ದಾರೆ. ಇಲ್ಲಿಯ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಕೂಡ ಮತ್ತು ಸಾಲಿಯಾಜಿ ಅವರು ತುಂಬ ಮಂದಿ ಎಲ್ಲರೂ ಸಿದ್ದಿಕ್ ತಲ್ಪಾಡಿ ಮತ್ತು ಎಲ್ಲ ನನ್ನ ಸ್ನೇಹಿತರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಆದ್ದರಿಂದ ಆ ಥರದಲ್ಲಿ ಬಹಳ ಪ್ರಯತ್ನ ಪಟ್ಟರು ಟಿಕೆಟ್ ಸಿಗದ ರೀತಿಯಲ್ಲಿ, ಆದರೆ ಖಂಡಿತ ಆಗಲಿಲ್ಲ. ಒಂದನೇದಾಗಿ ಟಿಕೆಟ್ ಸಿಗಬಾರ್ದು ಅನ್ನುವಂಥದ್ದು ಮೂಲ ಉದ್ದೇಶ ಏನು? ಎಲ್ಲ ಒಂದು ಕಡೆಯಲ್ಲಿ ಅಶ್ರಫ್ ಅವರು ನೇರ ಸ್ಪರ್ಧೆ ನೀಡ್ತಾರೆ ಅನ್ನುವಂಥದ್ದು, ಅಥವಾ ಅವರ ಒಂದು ವೋಟ್ ಬ್ಯಾಂಕಿಗೆಲ್ಲಾದರೂ ಹೊಡ್ತಾ ಬೀಳ್ತದೆ ಅನ್ನುವಂಥದ್ದು? ಹೊಡ್ತಾ ಬೀಳೋದಂತಲ್ಲ, ನೇರ ಸ್ಪರ್ಧೆ ಮಾಡ್ತಾನೆ ತ್ರಿಕೋನ ಸ್ಪರ್ಧೆ ಇಲ್ಲಿ ಖಂಡಿತವಾಗಿ ಆಗ್ತಾ ಇದೆ. ಅದರಲ್ಲಿ ಯಾರಿಗೆ ಸ್ವಲ್ಪ ಮಟ್ಟದಲ್ಲಿ ಯಾರು ಮೂರರಲ್ಲಿ ಒಬ್ಬರು ಖಂಡಿತವಾಗಿ ವಿನ್ ಆಗಿ ಈಗ ನೋಡುವಾಗ ಈಗ ನನ್ನ ಪ್ರಚಾರದಲ್ಲಿ ನನಗೆ ಮತ್ತು BJPಗೆ ಬಹಳ ಪೈಪೋಟಿ ನಡೀತಾ ಇದೆ. ಆದ್ದರಿಂದ ಒಬ್ಬನನ್ನು ನಾವು ಮಂಗಳೂರು ದಕ್ಷಿಣ ಕ್ಷೇತ್ರ ನಿಲ್ಲುವಾಗ ಅಲ್ಲಿಂದ ತಾಕತ್ತಿದ್ದರೆ ನನ್ನ ಮುಂದೆ ಬಂದು ನಿಲ್ಲಂತ ಹೇಳೋ ವ್ಯಕ್ತಿಗಳು ಹಿಂದಿನಿಂದ ನನಗೆ ಟಿಕೆಟ್ ಕೊಡಬಾರ್ದ ರೀತಿಯಲ್ಲಿ, ಯಾಕೆಂದರೆ ಕರೆದಾಯಿತು ಅಶ್ರಫ್ ಬರೋದೇ ರೀತಿಯಲ್ಲಿ ಬರುವುದಿಲ್ಲ ಅಂತ ನೆನೆಸಿದ್ರು. ಆದರೆ ಅವರ ಏನು ಚಾಲೆಂಜ್ ಮಾಡೋ, ಅದಕ್ಕೆ ನಾನು ಅಲ್ಲಿ ಚಾಲೆಂಜ್ಗೆ ಉತ್ತರ ಕೊಟ್ಟು ಬಂದಿದ್ದೇನೆ.
ಈಗಾಗಲೇ ಬಹಳಷ್ಟು ಪ್ರಗತಿ ಕಾರ್ಯಗಳು ಆಗಿದೆ ಅನ್ನುವಂಥದ್ದು ಒಂದು ಮಾತಾದರೆ, ಇನ್ನೊಂದು ಕಡೆಯಲ್ಲಿ ಪ್ರಗತಿಗಳು ಸಾಕಾಗುವುದಿಲ್ಲ ಅನ್ನುವಂಥದ್ದು ಇನ್ನೊಂದು ಮಾತು. ಏನೆಲ್ಲ ಪ್ರಗತಿಗಳನ್ನು ಮಾಡಬೇಕು ಅಂತ ತಾವು ಹೇಳ್ತಾರೆ? ಪ್ರಗತಿ ಏನಾಗಿದೆ ಅಂತ ಉಲ್ಲಾಲ ಜನತೆಗೆ ಗೊತ್ತಿದೆ. ರಸ್ತೆಗಳು, ಕಾಂಕ್ರೀಟ್ಗಳು ಅದು ಪ್ರಮುಖ ಅಲ್ಲ, ಅದು ಪ್ರತಿಯೊಬ್ಬ ಜನಪ್ರತಿನಿಧಿನೆಲ್ಲ ಅದು ಮಾಡಲೇಬೇಕಾಗ್ತದೆ. ಅಭಿವೃದ್ಧಿ ಅಂದರೆ ಹೇಳಿದರೆ ಕೆಲವು ಯೋಜನೆಗಳನ್ನು ತರಬೇಕು ಅಂತ ಯಾವುದು ಕೂಡ ಒಂದು ಯೋಜನೆ 13 ವರ್ಷದಿಂದ ಅಲ್ಲಿಯ ಶಾಸಕರು ಯಾವುದು ಕೂಡ ಅಲ್ಲಿ ತರಲಿಲ್ಲ. ಬೇಕಾದ ಯಾಕೆಂದರೆ ಒಂದು ನೋಡಿ, ಸರ್ಕಾರಿ ಮೇಲೆ ಕಾಲೇಜ್ ಇಲ್ಲ, ಮಕ್ಕಳಿಗೆ ಅಲ್ಲಿ ಆಡುವಂಥ ಗ್ರೌಂಡ್ ಇಲ್ಲ, ಇದು ನಮ್ಮ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಮತ್ತು ಕಡಲು ಕೊರತೆದು ಅದು ವರ್ಷ ಆಗ್ತಾ ಇದೆ, ಅದನ್ನು ಪರಿಹಾರ ರೀತಿಯಲ್ಲಿ ಅದು ಮಾಡಲಿಲ್ಲ. ಈ ರೀತಿಯೆಲ್ಲ ಕೆಲವು ವಿಚಾರಗಳು ಅಲ್ಲಿ ಉಳಿದಿದೆ. ಮತ್ತು ಪೊಲೀಸ್ ವೈಫಲ್ಯ ಖಂಡಿತವಾಗಿದೆ. ನಿರಪರಾಧಿಯನ್ನು ಹಿಡ್ಕೊಂಡು ಹೋಗಿ ಪೊಲೀಸಲ್ಲಿ ಕೇಸ್ ಹಾಕಿಕೊಂಡು ಅದಕ್ಕೆ ಕೇಳುವಂಥ ಯಾರು ಕೂಡ ಇಲ್ಲ. ಯಾಕೆಂದರೆ ಅಲ್ಲಿ ಏನಾಗಿದೆ ಅಂದರೆ ಹೋದ ಟರ್ಮಲ್ಲಿ 29,000ಗೆ ವಿನ್ ಆದ ನಂತರ ಅಲ್ಲಿ ನನಗೆ ಬೀಳ್ತದೆ, ಏನು ಮಾಡಿದ್ರೆ 5 ವರ್ಷಕ್ಕೊಮ್ಮೆ ಏನಾದರೂ ಎದುರಿಸ್ಬೋದು. ಈಗ ಬರೀ ಏನು ಮಾಡ್ತಾರೆ ಅಂದರೆ ಅಭಿವೃದ್ಧಿ ಒಂದು ಕಡೆ, ಇನ್ನೊಂದು ಕಡೆ JDSಗೆ ಮತ ಹಾಕಿದರೆ BJP ಬರ್ತದೆ ಅಂತ ಮುಸಲ್ಮಾನರು ಎದುರಿಸ್ಕೊಂಡು ಓಟ್ ಹಾಕ್ತಾರೆ. ಅದು ಈ ಚುನಾವಣೆಯಲ್ಲಿ ನಡೆಯಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗಾಗಲೇ ನೀವು ಒಂದು ಕಡೆ ಆಯ್ಕೆ ಆಗಬೇಕು ಅನ್ನುವಂಥದ್ದು ಬಹಳಷ್ಟು ಆಸೆಗಳನ್ನು ಇಟ್ಕೊಂಡಿದ್ದೀರಿ. ಮುಂದಿನ ದಿನಗಳ ಜನಾದೇಶ ಬಂದಿರ್ಬೋದು. ಆದರೆ ನಿಮ್ಮ ಮೊದಲಿನ ಉದ್ದೇಶ ಏನು ಮಾಡಬೇಕು ಬದಲಾವಣೆ ಅನ್ನುವಂಥದ್ದು ನಿಮ್ಮ ಆಲೋಚನೆ? ನೋಡಿ, ನನ್ನ ಆದೇಶ ಮೊದಲು ಅಲ್ಲಿಯ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ನನ್ನ ಮೊದಲ ಆದ್ಯತೆ. ಯಾಕೆಂದರೆ ಅಲ್ಲಿ ಒಳ್ಳೆಯ ಜನರು ಎಲ್ಲರೂ ಕೂಡ, ಹಿಂದೂ ಆಗಲಿ ಮುಸಲ್ಮಾನರು ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯ ಇದ್ದಾರೆ. ಕೆಲವು ವಿಚಾರ ರಾಜಕೀಯವಾಗಿ ಇದನ್ನು ರಾಜಕೀಯ ಲಾಭಕ್ಕೋಸ್ಕರ ಪರಸ್ಪರ ನಮ್ಮನ್ನು ಜಗಳ ಮಾಡಿಕೊಂಡಿದೆ. ಅದನ್ನು ಮೊದಲಾಗಿ ನಾನು ಅದನ್ನು ಸರಿಪಡಿಸಿಕೊಂಡು ಬೇಕಾದ ರೀತಿಯಲ್ಲಿ ಈ ರಸ್ತೆ ತೋಡುಗಳದು ನಮ್ಮ ಬಜೆಟಲ್ಲಿ ಮಾಡಿ, ಅದು ಬೇರೆ ವಿಷಯ. ಆದರೆ ಬೇಕಾದ ರೀತಿಯಲ್ಲಿ ಒಂದು ಪರ್ಮನೆಂಟ್ ಯಾವುದೆಲ್ಲ ಬೇಕು, ಅಲ್ಲಿಗೆ ಸುವ್ಯವಸ್ಥೆ ಬೇಕು, ಅದೆಲ್ಲ ಖಂಡಿತವಾಗಿ ಮಾಡಿಕೊಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೇನೆ ಅಂತ ಹೇಳಿ. ಈಗಾಗಲೇ ಅಶ್ರಫ್ ಅವರಿಗೆ ನೇರವಾಗಿ ಖಾದರ್ ಅವರು ಪ್ರತಿಸ್ಪರ್ಧಿ ಅಂತ ಅನಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿ ಕಡೆಗಳಲ್ಲೂ ಮೂಡಬಿದ್ರೆ ಕೇಳ್ಬೋದಿತ್ತು, ಮೂಡಬಿದ್ರೆಗೆ ನಿಮಗೆ ಟಿಕೆಟ್ ಕೊಡ್ತೀನಿ ಅಂದಿದ್ರು, ಅಥವಾ ಇನ್ಯಾವುದೋ ಕ್ಷೇತ್ರಗಳಿಗೆ ಟಿಕೆಟ್ ಕೊಡ್ತೀನಿ ಅಂತಿದ್ರು. ಆದರೆ ನಿಮ್ಮ ಆಯ್ಕೆ ಉಳ್ಳಾಲ ಕ್ಷೇತ್ರವೇ ಬೇಕು ಅನ್ನುವಂಥದ್ದು, ಇದರ ಆ ಉದ್ದೇಶ ಏನು ಅನ್ನೋದು? ನಾ ದಕ್ಷಿಣ ಲೋಬನ ಎದುರಲ್ಲಿ ನಿಲ್ಲಬೇಕಂತ ಆಸೆ ಪಟ್ಟವನು. ಚಾಲೆಂಜ್ ಕರೆದ ಮೇಲೆ ಮತ್ತೆ ಅಲ್ಲಿಂದ ಜಾರುವ ಪ್ರಶ್ನೆ ಇಲ್ಲ. ನನ್ನ ಹೈಕಮಾಂಡ್ ಮತ್ತು ಬಂಟ್ವಾಳ ಕ್ಷೇತ್ರಕ್ಕೆ ನಿಲ್ಲುವಂತ ಹೇಳಿದರು, ಮೂಡಬಿದ್ರೆ ನಿಲ್ಲುವಂತ ಹೇಳಿದರು, ಎಲ್ಲ ಕಡೆ ನನ್ನ ಕೇಳ್ತಾ ಇದ್ದರು. ಆದರೆ ನಾನು ಆಯ್ಕೆ ಮಾಡಿದ ಜಾಗ ದಕ್ಷಿಣ ಮಂಗಳೂರು. ಆದರೆ ಖಾದರ್ ಒಂದು ಚಾಲೆಂಜ್ ಮಾಡಿದ ನಂತರ ಮತ್ತೆ ಎಷ್ಟು ಕಷ್ಟಪಟ್ಟರೂ ಕೂಡ ನಾನು ಹೇಳಿದೆ, ಪಕ್ಷ ಟಿಕೆಟ್ ಕೊಡೋದಿದ್ರು ಇಂಡಿಪೆಂಡೆಂಟ್ ಆಗಿ ಕೂಡ ಅದೇ ಖಾದರ್ ಮುಂದೆ ನಿಲ್ತು ಅಂತ ನಾನು ಆಯ್ಕೆ ಮಾಡಿದ್ದೀನಿ. ಅದೇ ಹೊರತು ಬೇರೆ ಏನಿಲ್ಲ. ಖಂಡಿತವಾಗಿ ಅಲ್ಲಿ ಜನರು ಬದಲಾವಣೆ ಬಯಸಿದ್ದಾರೆ. ಅವರು ಒಬ್ಬ ನಾಯಕ ಆಗಿ ಬಂದಿದೆ ಅಂತ ಅವ್ರಿಗೆ ಧೈರ್ಯ ಇದೆ. ಯುವಕರು ತಂಡ ನನ್ನ ಮುಂದೆ ಬರ್ತಾ ಇದ್ದಾರೆ. ಆದ್ದರಿಂದ ಖಂಡಿತವಾಗಿ ನೇರವಾಗಿ ನನಗೆ ಮತ್ತು BJPಗೆ ಫೈಟ್.
ಈಗಾಗಲೇ ಮನೆ ಮನೆಗೆ ಭೇಟಿ ನೀಡಿದಾಗ ಜನರು ಏನು ನಿಮ್ಮ ಮುಂದೆ ಇಟ್ಟಿದ್ದಾರೆ, ಯಾವ ಆಶೋತ್ತರಗಳನ್ನು ಇಟ್ಕೊಂಡಿದ್ದಾರೆ? ಜನರಿಗೆ ಏನಂದರೆ ನನ್ನ ಇದು ಏನು ಭರವಸೆ ಅಂತಲ್ಲ, ಅವರಿಗೆ ಗೊತ್ತಿದೆ ಅಶ್ರಫ್ ಏನು ಮಾಡ್ಬೋದು ಅಂತ. ನೋಡಿ, ನಾವು ಜನರ ಪರವಾಗಿ ಇರುವವರು, ಹೋರಾಟದಲ್ಲಿ ಮುಂಚಿನಲ್ಲಿರುವವರು, ಯಾರಿಗೆ ಅನ್ಯಾಯ ಆಗ್ತದೆ ಅವರೇ ಮುಂದೆ ಬಂದು ನ್ಯಾಯ ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಅದು ಧೈರ್ಯ ಇದೆ, ಗೊತ್ತಿದೆ ಜನರಿಗೆ. ಜಿಲ್ಲೆಯಲ್ಲಿ ಅಶ್ರಫ್ ಯಾರು ಅಂತ ಗೊತ್ತಿದೆ. ಮೇಯರ್ ಇರುವಾಗ ಕೂಡ ನನ್ನ ಕೆಲವು ವಿಚಾರಗಳು ಗೊತ್ತಿದೆ. ಗೂಡಂಗಡಿ ಬಡವರಿಗೆ ತೆಗೆಯುವಾಗ ಕೂಡ ಎಲ್ಲ ಊರಿನವರು ಗೊತ್ತಿದೆ. ಇರುವಾಗ ಅಶ್ರಫ್ ಯಾರಂತ ಜನರು ಕೇಳಿದ ಹೊರತು ನೇರವಾಗಿ ನೋಡಿದ್ದು ಈ ಫಸ್ಟ್ ಆಮೇಲೆ ಕೆಲವರು ನೋಡಿದ್ದಾರೆ. ಕೆಲವರು ನಮ್ಮ ಪರಿಚಯದವರು ಇದ್ದಾರೆ. ನೋಡುವಾಗ ಅಶ್ರಫ್ ಗುರುತುಂಟು ಅಂತ ಹೇಳಿಕೊಂಡು ಮುಂದೆ ಬರ್ತಾರೆ. ಖಂಡಿತವಾಗಿ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿದ್ರೆ ಬದಲಾವಣೆ ಬಯಸ್ತಾರೆ. ಈಗಾಗಲೇ ಕುಮಾರಸ್ವಾಮಿ ಅವರ ಖಾತೆಯನ್ನು ತೆರೀಲಿಕ್ಕೆ ಮೊದಲಿಗೆ ಉಲ್ಲಾಳವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಥವಾ ಉತ್ತರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಈಗಾಗಲೇ ನೀವು ಗಮನಿಸಬಹುದು, ಮೂಡಬಿದ್ರೆಯಲ್ಲಿ ಬಹಳಷ್ಟು ಬಾರಿ ರಾಜ್ಯಭಾರದಲ್ಲಿ ಒಂದು ಬಹಳಷ್ಟು ದೊಡ್ಡ ಪಾತ್ರವನ್ನು ವಹಿಸಿಕೊಂಡಿದೆ JDS. ಈ ಬಾರಿ ಹಾಗಾದರೆ ಉಳ್ಳಾಲದಲ್ಲಿ ಅಥವಾ ಉತ್ತರದಲ್ಲಿ ಖಾತೆಯನ್ನು ತೆರೆಯುತ್ತಾ ಹಾಗಾದರೆ? ಖಂಡಿತವಾಗಿ ತೆರೀತದೆ. ತೆರೆಯುವುದಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ JDS ಪಕ್ಷವನ್ನು ಬಲಪಡಿಸುವಂಥ ಪ್ರಯತ್ನ ಕೂಡ ನಾನು ಮಾಡ್ತೇನೆ. ಖಂಡಿತವಾಗಿ ಕುಮಾರಸ್ವಾಮಿ ಈ ಬಾರಿ ಮುಖ್ಯಮಂತ್ರಿ ಖಂಡಿತ ಆಗ್ತಾರೆ. ಅವರ ಕೆಲವು ಯೋಜನೆಗಳಿದೆ, ಆ ಯೋಜನೆಯನ್ನು ನಮ್ಮ ಮಂಗಳೂರಿಗೆ ಖಂಡಿತವಾಗಿ ಬಡವರ ಪರವಾಗಿ ತಂದು ಅವರಿಗೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ಭರವಸೆ. ಈಗಾಗಲೇ ನಿಮ್ಮ ಪಕ್ಷದಿಂದ ಏನು ಪ್ರಣಾಳಿಕೆಗಳನ್ನು ಮುಂದಿಟ್ಟಿದ್ದೀರಿ ಈ ಬಾರಿ? ನಮ್ಮ ಪಕ್ಷದಿಂದ ನಮ್ಮ ಕುಮಾರಣ್ಣವರು ಅಲ್ಲೇ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಬಂದ ತಕ್ಷಣ 24 ಗಂಟೆ ಒಳಗೆ ರೈತರ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದರು. ಮತ್ತು ಕುಡಿಯೋ ನೀರು ವ್ಯವಸ್ಥೆ, ಮತ್ತು ಶಾಂತಿ ಕಾಪಾಡೋ ಒಂದು ವ್ಯವಸ್ಥೆ, ಮತ್ತು ಈ ರೀತಿ ಒಂದು ಬಡವರಿಗೆ ಸ್ಕೂಲ್ನ ಒಂದು ಖಾಸಗಿ ಸ್ಕೂಲು ಮತ್ತು ಸರ್ಕಾರಿ ಶಾಲೆಗೆ ತುಂಬ ವ್ಯತ್ಯಾಸ ಇದೆ. ಇವತ್ತು ಏನಾಗಿದೆ ಅಂದರೆ ಖಾಸಗಿ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಕಲಿಯುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಡೊನೇಷನ್ ಮತ್ತು ಫೀಸ್ ತಗೊಂಡಿದ್ದಾರೆ. ಅದನ್ನು ಅವರು ನೇರವಾಗಿ ಹೇಳಿದರೆ ಯಾವ ಥರ ಖಾಸಗಿ ಶಾಲೆಗಳಿದೆ ಅದನ್ನು ಸರ್ಕಾರಿ ಶಾಲೆ ಬದಲಾವಣೆ ಮಾಡಿಕೊಂಡು ಖಾಸಗಿ ಶಾಲೆ ಥರ ನಾವು ಸರ್ಕಾರಿ ಶಾಲೆಯನ್ನು ಮಾಡ್ತಾನೆ ಅಂತ ಭರವಸೆಯನ್ನು ಕೊಟ್ಟರೆ ಅದು ಪ್ರಮುಖವಾಗಿ ಬೇಕಾದದ್ದು ಅದೇ ನಮ್ಮ ಇದಕ್ಕೆ. ಇಷ್ಟು ಇಲ್ಲಿಯ ಪ್ರತಿನಿಧಿ ಮತ್ತು ಒಂದು ಕಡೆಯಲ್ಲಿ ಜನಪ್ರತಿನಿಧಿಯಾಗಿ ಹೊರಹೊಮ್ಮಲಿಕ್ಕೆ ಒಂದು ಕಾರಣ ಆಗ್ಬೋದು ಅನ್ನುವಂಥದ್ದು ಅಶ್ರಫ್ ಅವರ ಮಾತು. ಕ್ಯಾಮರಾಮನ್ ಇಲಿಯಾಸ್ ಜೊತೆ ಹರೀಶ್ ಮುಲ್ಕಿ, ಸ್ಪಂದನ ನ್ಯೂಸ್. ನಮಸ್ತೆ ವೀಕ್ಷಕರೇ, ಈಗಾಗಲೇ ನೀವು ಗಮನಿಸಬಹುದು ಬಹಳಷ್ಟು ಬಾರಿ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದಂಥ ಸಿದ್ದಿಕ್ ಅವರು ಇದ್ದಾರೆ. ಅವರ ಮಾತುಗಳೇನು, ಈ ಬಾರಿ ಉಳ್ಳಾಲದಲ್ಲಿ ಬಹಳಷ್ಟು ಸ್ಪರ್ಧೆಯನ್ನು ನೀಡ್ತಾ ಇರುವಂಥ JDSಗೆ ಯಾವ ರೀತಿಯ ಫಲಿತಾಂಶ ಸಿಗ್ಬೋದು? ಯಾಕಂದರೆ ಬಹಳಷ್ಟು ಬಾರಿ ಇವರು ರಾಜಕಾರಣದಲ್ಲೇ ಒಂದು ತೊಡಗಿಸಿಕೊಂಡಂಥ ವ್ಯಕ್ತಿ, ಇಲ್ಲಿಯ ಸವಿಸ್ತಾರದಂಥ ವಿಚಾರಗಳು ಇವರಿಗೆ ಗೊತ್ತಿದೆ. ಹಾಗಿರುವಾಗ ಸಿದ್ದಿಕ್ ಅವರು ಏನು ಹೇಳ್ತಾರೆ, ಸಿದ್ದಿಕ್ ಅವರ ಮಾತುಗಳೇನು, ಹೇಗಿರುತ್ತೆ ಈ ಬಾರಿಯ ಫಲಿತಾಂಶ ಎನ್ನುವಂಥದ್ದು ಅವರ ಹತ್ರನೇ ಕೇಳ್ತಿಳ್ಕೊಂಡು. ನಮಸ್ತೆ ಸರ್. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಈ ಬಾರಿ ಚುನಾವಣೆ ನಿಮಗೆ?
ಚುನಾವಣೆ ಕ್ಷೇತ್ರದ ಜನರೇ ಪ್ರತಿಷ್ಠೆಯನ್ನು ಚುನಾವಣೆಯಾಗಿ ತಗೊಂಡಿದ್ದಾರೆ. ಖಂಡಿತವಾಗಿ ಅಶ್ರಫ್ರವರು ಬರುತ್ತಾ ದಿವಸಕ್ಕೆ 3ನೇ ಸ್ಥಾನದಲ್ಲಿಂದ 2ನೇ ಸ್ಥಾನಕ್ಕೆ ಜಿಗಿದು ತಕ್ಷಣ 1ನೇ ಸ್ಥಾನಕ್ಕೆ ಜಿಗಿದುಕೊಂಡಿದ್ದಾರೆ. ಈಗ ಪೈಪೋಟಿ ಇರೋದು ನೇರ BJP ಮತ್ತು JDSಗೆ. ಈಗ ಕಾಂಗ್ರೆಸ್ನವರು ಏನಾಗಿದೆ ಅಂತ ಹೇಳಿದರೆ, ಇಲಿಯ ಬಾಲಕ್ಕೆ ಬೆಂಕಿ ಹಚ್ಕೊಂಡು ಹೇಗೆ ಓಡ್ತದೆ ಆ ಥರ ಓಡ್ತಾ ಇದ್ದಾರೆ. ಈಗ ಜನ ಸಾಲಾಗಿ ಅಶ್ರಫ್ರವರನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ಜನರು ಬದಲಾವಣೆ ಬಯಸಿದ್ದಾರೆ. ಒಂದಲ್ಲ ಎರಡಲ್ಲ 3 ಅವಕಾಶಗಳನ್ನು ಕೊಟ್ಟು ಏನೂ ಪ್ರಯೋಜನ ಆಗಲಿಲ್ಲ. ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದುಕೊಂಡು ಈ ಕ್ಷೇತ್ರದ ನೆಮ್ಮದಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಹುಡುಗರೆಲ್ಲ ಜೈಲು ಪಾಲಾಗ್ತಾ ಇದ್ದಾರೆ, ಕೋರ್ಟ್ ಕಚೇರಿ ಅಂತ ಅಲೆಯ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಸ್ಪಂದನೆ ಇಲ್ಲದ ಕಾರಣ ಎಲ್ಲ ಯುವಕರು, ಈಗ ಅಶ್ರಫ್ರವರ ಜೊತೆಯಲ್ಲಿರುವವರು 180 ಜನ ಯುವಕರೇ ಬದಲಾವಣೆ ತರೋದು. ಡೆಲ್ಲಿಯಲ್ಲಿ ನೀವು ನೋಡಿದಿರಿ, ರಾತ್ರಿ ಬೆಳಗಾಗೋದ್ರೊಳಗೆ ಕಾಂಗ್ರೆಸ್ಸಿನ ಒಂದು ಹೆಸರು ಕೂಡ ಅಲ್ಲಿರಲ್ಲ ಅಂಥ ಯುವಕರು ಸೇರ್ಕೊಂಡು ಮಾಡಿದ್ದಾರೆ. ಅದೇ ಥರ ಈ ಕ್ಷೇತ್ರವನ್ನು ಯುವಕರು ತಗೊಂಡಿದ್ದಾರೆ. ಅದರ ರಿಸಲ್ಟು 15ನೇ ತಾರೀಕು ನಮ್ಗೆ ಗೊತ್ತಾಗ್ತದೆ. ಏನೆಲ್ಲ ಬದಲಾವಣೆ ಆಗ್ಬೋದು ಈ ಬಾರಿ ನಿಮ್ಮ ಅನಿಸಿಕೆ ಪ್ರಕಾರ? ಯಾವ ರೀತಿಯ ಬದಲಾವಣೆಗಳು ಆಗ್ಬೋದು? ನೋಡಿ, ಕ್ಷೇತ್ರ ಬದಲಾವಣೆ ಆಗೋದು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದಾಗ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಯಾರು ಕಾರಣ ಆಗಬೇಕು, ಅಂಥವ್ರು ಕಾರಣ ಆಗದಿರದ ಕಾರಣ ಈ ಥರ ಆಗ್ತಾಯಿದೆ. ನೋಡಿ, ಅಶ್ರಫ್ರವರು ಅಂತ ಹೋರಾಟಗಾರರು. ಅವರು ಯಾವುದೇ ಒಂದು ವಿಷಯ ಸಿಕ್ಕಿದರೆ ಅದನ್ನು ಬಿಡೋದಿಲ್ಲ. ಆ ಥರ ಜನಪ್ರತಿನಿಧಿಗೆ ಬಂದಾಗ ಅಧಿಕಾರಿಗಳಿಗೆ ಬಿಸಿ ಮುಟ್ತದೆ. ಯಾಕೆಂದರೆ ನಾವು ಸುಮ್ಮನೆ ಏನಾದರೂ ಮಾಡಿಕೊಂಡ್ರೆ, ನಾವು ಪರದಾಡಬೇಕಾದ್ರೆ, ನಾವು ಕಷ್ಟಪಡಬೇಕಂತ ಅವರಿಗೆ ಗೊತ್ತಾದಾಗ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ. ಅವರು ಯಾವಾಗ ಸರಿಯಾಗಿ ಕೆಲಸ ಮಾಡ್ತಾರೆ ಆವಾಗ ಇಲ್ಲಿ ಶಾಂತಿ ಮತ್ತು ನೆಮ್ಮದಿಗೆ ಯಾವುದೇ ಕೊರತೆ ಇರೋದಿಲ್ಲ. ಹಾಗಾದರೆ ಈ ಬಾರಿ ಶಾಂತಿ ನೆಮ್ಮದಿಗೆ ಒಂದಷ್ಟು ಉಳ್ಳಾಲ ಕ್ಷೇತ್ರ ಈ ಬಾರಿ JDS ಆಯ್ಕೆಯನ್ನು ಹೊಂದ್ತಾ ಇದೆ ಅನ್ನೋದು ಖಂಡಿತ. ಯಾಕೆಂದರೆ ಈಗ ನಾವು ಈ ಕುಗ್ರಾಮದಲ್ಲೂ ಕೂಡ ಜನರು, ಇಲ್ಲಿ ಬೆರಳಿಕೆಯಷ್ಟು ಜನರು ಇರುವ ಪ್ರದೇಶದಲ್ಲಿ ಕೂಡ ನೀವು ನೋಡಿದಿರಿ, 10 ಜನರು ಓಡ್ಕೊಂಡು ಬಂದು ಅಶ್ರಫ್ರವರ ಕೈ ಬಲಪಡಿಸ್ತಾ ಇದ್ದಾರೆ. ಯಾಕೆಂದರೆ ಅಶ್ರಫ್ರವರ ಬಗ್ಗೆ ಕೇಳರಿಯಾದವರಿಲ್ಲ. ನಾವು ಅವರ ಜೊತೆ ಹಲವಾರು ಹೋರಾಟದಲ್ಲಿ ಭಾಗಿಯಾದಕೊಂಡು ನಮ್ಗೆ ಗೊತ್ತಿದೆ ಅವರು ಯಾವ ಥರ ಹೋರಾಟ ಮಾಡ್ತಾ ಇರ್ತಾರೆ. ಒಂದು ವಿಷಯವನ್ನು ಸಿಕ್ಕಿದ ತಕ್ಷಣ ಅದನ್ನು ಸಂಪೂರ್ಣವಾಗಿ ತಿಳಿದು ಆಮೇಲೆ ಅದಕ್ಕೆ ಇಳಿದ ನಂತರ ಅದನ್ನು ಸಾಲ್ವ್ ಮಾಡಿದವರು ಬಿಡೋದಿಲ್ಲ. ಮರ್ದಿತರ ಧ್ವನಿಯಾಗಿ ಬಡವರ ಪರವಾಗಿ ಇರೋ ಏಕೈಕ ನಾಯಕ ಅಂತ ಹೇಳಿದರೂ ತಪ್ಪಾಗಲಾರದು. ಇದು ಸಿದ್ದಿಕ್ ಅವರ ಮಾತು. ಯಾಕಂದರೆ ಈ ಬಾರಿ ಕೂಡ ಬದಲಾವಣೆಯ ಗಾಳಿ ಈ ಉಳ್ಳಾಳ ಕ್ಷೇತ್ರಕ್ಕೆ ಬೀಸುತ್ತೆ ಅನ್ನುವಂಥ ಮಾತುಗಳನ್ನು ಹಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಇಲಿಯಸ್ ಜೊತೆ ಹರೀಶ್ ಮುಲ್ಕಿ, ಸ್ಪಂದನ ನ್ಯೂಸ್. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇವತ್ತು ನನ್ನ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರು, ಅದೇ ಥರ ನನ್ನ ಹಿರಿಯ ನಾಯಕರಾದ ಆಸ್ಕರ್ ಫರ್ನಾಂಡಿಸ್ ಅವರು, ಜನಾರ್ದನ್ ವಿಜಯ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಶೀರ್ವಾದದ ಮೇರೆಗೆ KC ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ನನಗೆ B.Pharm ಸಿಕ್ಕಿ ನಾನು ಪ್ರಚಾರ ಕಾರ್ಯವನ್ನು ಬರದಿಂದ ಸಾಗಿಸ್ತಾ ಇದ್ದೇನೆ. ಇವತ್ತಿನ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರುವುದರಿಂದ ಈ ಒಂದು ಕ್ಷೇತ್ರದಲ್ಲಿ ನನಗೆ ಕೆಲವು ಕಷ್ಟ ಕಾಣುವುದಿಲ್ಲ. ಯಾಕೆಂತಂದರೆ ಜನರು ಡೆವಲಪ್ಮೆಂಟ್ ನಂತರ ಅತ್ಯಂತ ವಿನಯತೆಯಿಂದ ನನ್ನ ಗೌರವದಿಂದ ಆಧರಿಸಿ ಇವತ್ತು ನೀವು ಮಾಡಿದಂಥ ಕೆಲಸಕ್ಕೆ ಖಂಡಿತ ಭಗವಂತ ಕೃಪಿಸ್ತಾನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ 60 ಕೋಟಿ ರೂಪಾಯಿಗಳ ಗ್ರ್ಯಾಂಟು ಯಾವುದೇ ಮಾರ್ಕೆಟ್ಗೆ ಇದುವರೆಗೂ ರಾಜ್ಯದಲ್ಲಿ ನೀಡಿಲ್ಲ. ಅಂಥ ಒಂದು ಮಾರ್ಕೆಟ್ 126 ಕೋಟಿ 61 ಕೋಟಿ ರೂಪಾಯಿ ಗ್ರ್ಯಾಂಟ್ ಸಿಕ್ಕಿರುವಂಥದ್ದು. ಅದೇ ಥರ ಸುರತ್ಕಲ್ನಿಂದ ಆ ಗಣೇಶ್ವರ ದೇವಸ್ಥಾನದವರೆಗೆ 6 ಪಥ ಬಸ್ಸಿಗೆ 62 ಕೋಟಿ ರೂಪಾಯಿಗಳ ಅನುದಾನ. ಅದೇ ಥರ ಈ ಭಾಗದಲ್ಲಿ ಆಗಿರುವಂಥ ಅಭೂತಪೂರ್ವ ಅಭಿವೃದ್ಧಿಗಳು, ಅದು ಇಂಡಸ್ಟ್ರಿಯಲ್ ಎಸ್ಟೇಟ್ ರಸ್ತೆ ಇರ್ಬೋದು, ಗ್ರಾಮಾಂತರ ರಸ್ತೆ ಇರ್ಬೋದು. ಗ್ರಾಮಾಂತರ ರಸ್ತೆ ತಾವು ಕೇಳುವಂತಹದ್ದು ಗುಲಾಯಿಬೆಟ್ಟಿನಲ್ಲಿ ಒಂದು 13 ಅಪ್ರೋಚ್
ರಸ್ತೆ ಸರಿ ಇಲ್ಲದೆ ಆ ಗುಂಡಿಗೆ ಬಿದ್ದು ಇವತ್ತು ಆ ಗುಂಡಿಯನ್ನು ತಪ್ಪಿಸಲಿಕ್ಕೆ ಹೋಗಿ ಬಲಿಗೆ ಬಿದ್ದಂಥ 13 ಮಕ್ಕಳು ಸತ್ತು ಇತ್ತು. ಅಂತಹ ಒಂದು ಸುಂದರವಾದ ರಸ್ತೆಯನ್ನು ಗುಲಾಯಿಬಿಟ್ಟನ್ನು ಮಂಗಳೂರಿನವರೆಗೆ ಮಾಡಿದ್ದೇವೆ. ಅದೇ ಥರ ಅಗ್ಗೇಪಾಡಿಯಿಂದ ಇವತ್ತು ಏರ್ಪೋರ್ಟನ್ನು ಸಂಪರ್ಕಿಸುವಂಥ ರಸ್ತೆ ಕೈಕಲ್ಲದಿಂದ ಭಾಳ ಅತ್ಯುತ್ತಮವಾದ ರೀತಿಯಲ್ಲಾಗಿದೆ, ವಿಶ್ವಕಟ್ಟೆಯಲ್ಲಾಗಿದೆ. ಅತ್ಯಂತ ಹೆಚ್ಚು ದೇಗುಲಗಳಿಗೆ ಇವತ್ತು ದುಡ್ಡನ್ನು ಕೊಡುವಂಥ ಕೆಲಸ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಮಸೀದಿಗಳಿಗೆ ದುಡ್ಡು ಕೊಡುವಂಥ ಕೆಲಸವನ್ನು ಇವತ್ತು ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಕೊಡುವಂಥದ್ದು 26 ಅದೇ ಥರ ಇವತ್ತು ಚರ್ಚ್ಗಳು ಅತ್ಯಂತ ಹೆಚ್ಚು ಚರ್ಚ್ಗಳಿಗೆ ಇಂಟರ್ಲಾಕ್ ಮತ್ತು ಸಭಾಭವನ ಇನ್ನಿತರ ವ್ಯವಸ್ಥೆಗಳು MLA ಗ್ರ್ಯಾಂಟ್ನಿಂದ ಹಿಡಿದು ಸರ್ಕಾರದ ಒಂದು ಅನುದಾನವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇದು ಅದಲ್ಲದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ 24 ಬಿಲ್ಲವ ಮಂದಿರ, 3 ಮಂಗಳೂರಿನ ಮಂದಿರ, 2 ಕುಲಾಲ ಅದೇ ಥರ ಅಂಬೇಡ್ಕರ್ ಭವನ 27 ಅಂಬೇಡ್ಕರ್ ಭವನ ಆಗಿದೆ. ಇದನ್ನೆಲ್ಲ ನಾವು ಎದುರು ನೋಡುವಂಥ ಸಂದರ್ಭದಲ್ಲಿ ಜನರು ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿಯಾಗಿರುವಂಥ ಈ ಕ್ಷೇತ್ರದಲ್ಲಿ ಇವತ್ತು ನಾವು ಬಹಳ ವ್ಯವಸ್ಥಿತವಾದ ಸೇವೆಯನ್ನು ಮಾಡೋಣ ಅಂತೇಳುವಂಥ ಒಂದು ಹುನ್ನಾರವನ್ನು ಇಟ್ಟುಕೊಂಡು ನಾವು ಸೇವೆಯನ್ನು ನನ್ನ ಮನೆಗೆ ಬಂದಂತಹ ಎಲ್ಲ ಅತಿಥಿಗಳನ್ನು ಎಲ್ಲ ನನ್ನ ಕ್ಷೇತ್ರಗಳನ್ನು ಸ್ವಾಗತಿಸಿ ಜಾತಿ ಮತ ಭೇದ ಕೇಳದೆ ಇವತ್ತು ನನ್ನ ಕಚೇರಿಗೆ ಬಂದರೆ ಸ್ವಾಗತ ಕಚೇರಿ ಮನೆ ಹತ್ರ ಕಚೇರಿ ಅವರು ಕೇಳಿದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನನಗೆ ಆ ಭಗವಂತನ ಶಕ್ತಿಯಿಂದ ಅದೇ ಥರ ಜನರ ಆಶೀರ್ವಾದವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇಂಥ ಕೆಲಸ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚು ಯಶಸ್ಸನ್ನು ಕಾಣಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ. ನೀವು ನೋಡಿರ್ಬೋದು, ಸರತ್ಕಲ್ನ ಚಿತ್ರ ಒಂದು ಗುಜರಿ ಅಂಗಡಿಗಳಿದ್ದು ಒಂದು ಬಹಳ ಕ್ಷೀಣವಾದ ರಸ್ತೆಗಳಿದ್ದು ಮೇಲೆ ರೋಬರ್ ಬ್ರಿಡ್ಜಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ ಶೀಟ್ಗಳನ್ನು ನೋಡುವಾಗ ಒಂದು ಕೊಲನಿ ಥರ ಬಿಹಾರದಲ್ಲಿದ್ದಂಥ ಭಾಸ ಈಗ ಅದು ಎಷ್ಟು ಸುಂದರವಾಗಿದೆ ಅಂತ ಹೇಳುವಂಥ ಮಾತನ್ನು 2 ಸ್ಮಶಾನಗಳು ಅತ್ಯುತ್ತಮವಾದ ಗಾರ್ಡನ್ ಥರ ಮಾಡಿ ಮಾಡಿದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಿಮಗೆ ನನ್ನ ಕ್ಷೇತ್ರದಲ್ಲಿ ಆಗಿರುವಂತಹ ನನ್ನ ಮತದಾರ ಬಾಂಧವರೇ, ನಿಮಗೆ ನನ್ನ ಕೆಲಸ ತೃಪ್ತಿ ಕೊಟ್ಟಿದ್ದರೆ ಕೆಲವೊಂದು ಕೆಲಸಗಳು ಆಗಿರದಿರಬಹುದು. ನಮ್ಮ ಮಹಾನಗರ ಪಾಲಿಕೆಯ 40% ದುಡ್ಡನ್ನು ಈ ಮಹಾನಗರ ಪಾಲಿಕೆಗೆ ತರಿಸಿ ಇವತ್ತು ಅತ್ಯಂತ ಹೆಚ್ಚು ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ನಾನು ಶ್ರಮವಹಿಸಿದ್ದೇನೆ ಅಂತ ಒಂದು ಮಾತನ್ನು ಸಂದರ್ಭದಲ್ಲಿ. ಆದ್ದರಿಂದ ನಾನು ಮಾಡಿದಂತಹ ಕೆಲಸ ತಮಗೆ ನಿಜಕ್ಕೂ ಸಮಾಧಾನ ತಂದಿದೆ. ನನ್ನನ್ನು ತಾವು ಅತ್ಯಧಿಕ ಹೆಚ್ಚು ಬಹುಮತದಿಂದ ಆರಿಸಿ ಜಾತ್ಯತೀತ ನೆಲೆಯಲ್ಲಿ ಇವತ್ತು ಕಟೀಲಿನ ಅಸ್ರಣ್ಣ ಅನಂತ ಅಸ್ರಣ್ಣ ಇರ್ಬೋದು, ಲಕ್ಷ್ಮೀನಾರಾಯಣ ಅಸ್ರಣ್ಣ ಇರ್ಬೋದು, ಯಾವುದೇ ಫಂಕ್ಷನಲ್ಲಿ ಬಂದು ನಾವು ಹೇಳೋದು ಇವರು ಒಂದು ಸಮುದಾಯದ ಭಾವ ಅಲ್ಲ, ಇವರು ಸರ್ವ ಸಮುದಾಯದ ಭಾವ ಅಂತ ಹೇಳುವಂತಹ ನನಗೆ ಗೌರವ ಕೊಡುವಂತಹದ್ದು ಅದು ದೇವರ ಆಶೀರ್ವಾದ ಅನುಗ್ರಹ ಅಂತೇಳಿ ತಿಳಿದುಕೊಂಡು ನನಗೆ ತಾವು 12ನೇ ತಾರೀಕಿನಂದು ನಾನು 5 ವರ್ಷಗಳ ಕಾಲ ನಿಮಗಾಗಿ ನಿಮ್ಮ ಸೇವೆಯನ್ನು ರಾತ್ರಿ ಹಗಲು ಮಾಡಿದ್ದಕ್ಕಾಗಿ ಒಂದು ತಮ್ಮ ಅಮೂಲ್ಯ ಮತವನ್ನು ಸಂಬಳದ ರೂಪದಲ್ಲಿ ಕೊಟ್ಟರೆ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಮಾತನಾಡಿದ ಸಂದರ್ಭದಲ್ಲಿ ಧನ್ಯವಾದಗಳು. ಸ್ವಾಗತ ಮಲ್ತೊಂದಲ್ಲ ಅಂಚನೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆದ ಕಾರ್ಪೊರೇಟರ್ ಐನ ಶ್ರೀಮತಿ ಪ್ರತಿಭಾ ಕುಲಾಯಿ ಬೈದೇರು ಅರೆನ್ನ ನಿಕಲ್ನ ಮಾತೆರ್ನ ಪರವಾದ ಸ್ವಾಗತ ಮಲ್ತೊಂದಲ್ಲ. ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಲಮಲ್ಲ ಪದಾಧಿಕಾರಿನಕುಲು ಬೈದೇರು ಅಕಲೆ ಕಾರ್ಪೊರೇಟರ್ನಕುಲು ಉಳ್ಳೇರು ಅಕಲೆ ನಿಕಲ್ನ ಪರವಾದ ಸ್ವಾಗತ ಮಲ್ತೊಂದು ಬೊಕ್ಕೊಂಜಿ ಇಂಜಿನ ಪನ್ಪೆ ಬಂಡ ಶಾಸಕಿಯರು ವೇಸ್ಟಿಲ ಸಾಲ ಅಪಗ ಶಾಸಕರು ಆದಿತ್ಯರು ಆರು ನಿಕಲೆ ಈ ಏರಿಯಾದ 14 ಜನ ಶಿಬಿರಾರ್ಥಿಗಳಿದ್ದಾರೆ. ಅಕಲೆಗಿಲ್ಲ ಮಾತೆರೆಗಳ ಒದಗಿಸಾದೇರು ಶಾಸಕರಾದ ಪುನಗಳ ಮಸ್ತ್ ಕೆಲಸ ಮಲ್ದೇರು ನನಾತ್ ಅರೇನ ನಿಕಲು ಬಹುಮತೋಡು ಎಂದಾದ ಕೊರಿಯರ್ಡ ನನಾತ್ ಮುಲ್ಪಾದ ಗಣೇಶ ಕಟ್ಟದ ಬಾಕಿದ ವಿಷಯ ನಿತಾರ್ ಪಾತೆರ್ವೇರು ಒಂಜಿ 2 ನಿಮಿಷ ನಿಕಲೆಗೆ ಅವಕಾಶ ಕೊರ್ಪ ಮಾತೆರೆಗಳ ಸ್ವಾಗತ ಮಲ್ತೊಂದು ಎಲ್ಲಂದ ಎಲೆಕ್ಷನ್ ನಿಕುಲು
ಪಕ್ಷದ ಒಂಜಿ ನಿಷ್ಠಾವಂತ ಕಾರ್ಯಕರ್ತೆಯರು ಪಂದು ವಿನ್ ಮಲ್ತು ಕೊರ್ಲೆ ಅಂತದ್ದು ಆ ಬೇಲೆಲ್ಲ ಮಲ್ಪ ಕೊರ್ಪಿನ ಅಂಜನ ಕೆಲಸ ಮಲ್ಪ ಇಲ್ಲಿ ರಿಪೇರಿಗೆ ಒಂಜಿ ಸಮಸ್ಯೆ ಉಂಟು ಅವು ಕಾರ್ಪೊರೇಷನ್ ಒಂಚೂರು ಅಮೆಂಡ್ಮೆಂಟ್ ಆಗೋದು ಐಕ್ಲ ಇರ್ ಹೆಲ್ಪ್ ಅಂತ ಹೇಳಿದ್ರೆ ನಾನು ಆಗ್ಲಿಕ್ಕೆ ಇಲ್ಲಿ ರಿಪೇರಿಗ್ಲ ಕಾಸು ತಿಕ್ಕೊಂಡು ಅವು ಹತ್ತಂದ್ರೆ ನೀರ್ದ ಸಮಸ್ಯೆ ಉಂಟು ಮೇನ್ ಅಕ್ಕಲ ವಿಷಯ ಆಗುಲ ಈತ ಸಮಯ ಬರೋದಿನ ಗಣೇಶ್ ಕಟ್ಟದ ವಿಷಯ ಇತ್ತ ಕಟ್ಟದ ಪೀಠ ಅಂತೇಳಿ ಐಕೀರ್ ಮಿತ್ತ ಶೀಟ್ ಪಾರ್ದು ಕೊರ್ಪೆ ಬಂತಾರೆ ಲಾಸ್ಟ್ ಟೈಮ್ ಬಂತಾರೆ ಇದು ಖಂಡಿತ ಕೊರ್ಪರೆ ಈ ಎಲೆಕ್ಷನ್ ಆಗಿ ಕೂಡಲೇ ಅಕ್ಲಿಗೆ ಅವನಂಜಿ ಮಂತ ಸಾಕಾರ ನನ್ನ ಆತ್ಮೀಯ ಮತದಾರ ಬಾಂಧವರೇ ನಿಕ್ಲಿಗೆ ಸುರೂಟಾದ ನಮನ ಮಲ್ತಂದಿಲ್ಲ ದಯಪಂಡ ಆನಿ 5 ವರ್ಷದ ದುಂಬು ನಿಕ್ಲಿಂಕ ಆಶೀರ್ವಾದ ಮಲ್ತದ್ದು ಈ ಭಾಗದ MLA ಅದು ಬರ್ರೆ ಮೂಲ ಕಾರಣಕರ್ತರಾದಿದ್ದಾರೆ ಆನಿ ನಿಕ್ಲಿನ ಬೇಗರ ಸೀಂಟ್ನೇಟ್ ಹತ್ರ ಏನು MLA ಅದು ಬರ್ತದೆ ಈ ಭಾಗಡು ಅಭಿವೃದ್ಧಿದ ಕೆಲಸಗೂ ನಮ್ಮ ರಾಜ್ಯ ಸರ್ಕಾರದ್ದು ಎಂಚಿನೆಂಚಿನ ಡಿಪಾರ್ಟ್ಮೆಂಟ್ ಇಂಜಿನ ಫಂಡ್ ಉಂಡು ಇಟ್ಟು ಮಾತ ಇನ್ನು 7 ಮುಟ್ಟಂದಿನ ಸೊಪ್ಪು ಜೀವನ ಕೆಲ ಪಾತ್ರ ಅಂಚಿನ ಲೆವೆಲ್ಡ್ ಒವ್ವೇ ಡಿಪಾರ್ಟ್ಮೆಂಟ್ ಇನ್ನು ನಿಖಿಲ ಶಾಸಕಕ್ಕೆ ಕಡೆದಿನ ಡಿಪಾರ್ಟ್ಮೆಂಟೇ ಜೀವನ್ ಪಿನೆಂಚಿನ ನೆಲೆಟ್ಟು ಕೆಲಸ ಮಾಡ್ತಂದಿಲ್ಲ ಈ ಭಾಗದ ಮಲ್ಲ ಸಮಸ್ಯೆ ಹೆಂಗೆ ಗೊತ್ತುಂಡು ಅವು ಇಂಜಿನದ ಬಣ್ಣ ನಿಖಿಲೆಲ್ಲ ಮಲ್ಲ ಸಮಸ್ಯೆ ಈ ಭಾಗ ಒಂದು ಇಂಡಸ್ಟ್ರಿಯಲ್ ಏರಿಯಾಗೂ ಕರ್ನಾಟಕ ಗೌರ್ಮೆಂಟ್ KADB ದಕ್ಕಲು ಎಕ್ವೈರ್ ಮಲ್ದೇವು ಎಕ್ವೈರ್ ಮಲ್ತದ್ದು ನಿಕ್ಲೆಗೆ ಅಕ್ಕಲು ರೀಪ್ಲೇಸ್ಮೆಂಟ್ಗೆ ವ್ಯವಸ್ಥೆ ಎಲ್ಲ ಮಲ್ದಿತ್ತೇರು ಆಂಡ ಕೆಲವೇರು ಈ ಬಾಗುಡೆ ಹನ್ನೆರಡು ಇನಿ ಮುಟ್ಟ ವಾಸ ಅದಿಲ್ಲೇರು ನಮ್ಮ ಸರ್ಕಾರದ ಕಾನೂನು ಎಂಚಿನ ಪನ್ಪುಂಡು ಬಂಡ ಅಕ್ಲು ಒಂಜಿ ರೀತಿ ಎಂಕ್ಲು ಅಕ್ಲಿಗೆ ಮಾತ್ರ ಕೊರ್ಪಿನ ಪುನರ್ವಸ ಕೊರ್ದು ಆತಂಡು ಅಕ್ಲೆ ಕೊರ್ರೆ ಆಪುಜಿ ಪನ್ಪಿನ ಎಂಚಿನ ವಾದನು ಮಲ್ತೊಂದಿಲ್ಲೇರು ನೆತ್ತ ವಿಷಯ ಒಂಚೂರು ಡೀಪಾದ ಪಾತರ್ದೆ ನಿಕ್ಕಲು ಇನಿ ಈ ಭಾಗಗಳು ಮಾತಿರಲ್ಲ ಇಲ್ಲಿ ಕಟ್ಟದು ಎಂಕ್ಲಿಗೆ ಮುಲ್ಪಣೆ ಇಲ್ಲ ಅವಡು ಪನ್ಪಿನ ಎಂಚಿನ ವ್ಯವಸ್ಥೆ ಇರಲೇರು ಉಳ್ಳಾರು ಯಾನ್ ನಮ್ಮ ವಿಧಾನ ಪರಿಷತ್ತದ ನಮ್ಮ ಮುಖ್ಯ ಸಚೇತಕ ಆದ ಪುಣಂಚಿನ ಐವಂಡಿ ಸೋಸರಿ ಈ ಭಾಗದ ಮಲ್ಲ ಲೀಡರ್ ಆದಿಲ್ಲ ನಮ್ಮ ಮಾತು ಒಟ್ಟುಗಾದ ಈ ಒಂಜಿ ಭಾಗದ ಪ್ರತಿಯೊರು ಅಂಕಲ್ನ ಒಂಜಿ ಹೋರಾಟ ಎಂಜಿನ ಉಂಟು ಬಂಡ ಅಕ್ಲೆಗ್ ಅವೇ ಒಲ್ಪೊಲ್ಲೇರು ಅಕ್ಲೆಗೆ ಅಲ್ಪನೆ ಹಕ್ಕುಪತ್ರ ಕೊರಡು ಪಂಪಿನೆಂಚಿನ ವಾದನ್ ಮಲ್ತದೆ ನಿಕ್ಲ ಮಾತ್ರ ಇಡ್ಲ 94 CC ಅರ್ಜಿ ಪಾಡ್ದಾರತ್ತ ಇಲ್ಲದಕ್ಕೆ ಮಾತ್ರ ಪಾಡ್ದಾರ ಐಕೊಂಚೂರು ಕಾನೂನಿಂದ ತೊಡಕೊಂಡು ಐತ ಮಟ್ಟ ಖಾತ್ರಿ ಕೊಡ್ತಾರೆ ಅಲ್ಪ ಎಂಕುಲು ಬರ್ತದ್ದು ಹೋರಾಟ ಮಲ್ಪ ಪನ್ಪಿನೆಂಚಿನ ಪಾತ್ರ ನೀನು ಸಾಧ್ಯವಾದ ಅಂಡ ನಿಕ್ಲಿಗೆ ಡೋರ್ ನಂಬರ್ ದೆಪ್ಪದು ಕೊಲ್ಪ ಐಕ್ಲ ಫೈಟ್ ಮಲ್ತಂದಿಲ್ಲ ಆ ಸಮಸ್ಯೆದ ಬಗ್ಗೆ ನಿಕ್ಲಿಗೆ ಅನ್ನು ಈ ಒಂದು ಆಶ್ವಾಸನೆ ಕೊರಪೆ ರೇಷನ್ ಅವೇಳ್ದ ಲೆಕ್ಕ ರೇಷನ್ ಕಾರ್ಡ್ದ ರೇಷನ್ ಶಾಪು ಎಂಕೆ ನಿಕ್ಕಿಲ್ಲ ಉಲ್ಲಾಯ್ಡು ಮುಲ್ಪ ರೇಷನ್ ಕೊರ್ಪಿನೆಂಚಿನ ವ್ಯವಸ್ಥೆ ಪಂಡ ಎಂಜಿನಲ್ಲಿ ಒಂದು ಸ್ವಸಹಾಯ ಗುಂಪುದ ಒಂದು ಕಮಿಟಿ ಮಿನಿತ್ತಿಂದ ಅಕ್ಕಲ ತ್ರೂಟಕ್ಕೆ ಕೊರ್ಪಿನೆಂಚಿನ ರೂಲ್ಸ್ ಉಂಟು ಮುಲ್ಪ ಬ್ಯಾತ ಯೋಜನೆ ಐಕ ಸಾಲ ತಿಕ್ಕೊಂಡು ಅವತ್ತಂದೆ ಸರ್ಕಾರದಲ್ಲ ಇನ್ನು ಒಂದು ಒಕ್ಕೂಟ ಇತ್ತಂದಾಂಡ ಐಕ ಸರ್ಕಾರಲ್ಲ ಗುಂಪು ರೋಣ ಪನ್ಪಿನೆಂಚಿನ ಕೊರ್ಪಿನ ವ್ಯವಸ್ಥೆ ಉಂಟು ಅವೇ ಲೆಕ್ಕ ಐತೆ ಮಸ್ತ್ ಜನ ಮತ್ತು ಬೀಡಿ ಕಟ್ಟನಕ್ಲಿತ್ತೇರು ಬೀಡಿಜ್ಜಿ ಒಂಜೋನಕ್ಲಿಗೆ ಒಂದು ಉದ್ಯೋಗ ಇಜ್ಜಿ ಯಾನ್ ಎನ್ನ ಕ್ಷೇತ್ರಡು ನನ್ನ ಮ್ಯಾನಿಫೆಸ್ಟೋಡೆ ದುಮ್ಮದ ದಿನ ಪಣಂದಿಲ್ಲ ಇನಿ ಪೊಂಜೋನಕ್ಲಿಗೆ ಒಂದು ಉದ್ಯೋಗ ಕೊರ್ಪಿನ ಸೆಲ್ಫ್ ಎಂಪ್ಲಾಯ್ಡ್ ಮಲ್ಪಣಂಚಿನ ನಿಲೆಟ್ಟು ಮಾತ ವಾರ್ಡ್ಲ ಒಂದು ಟ್ರೈನಿಂಗ್ ಸೆಂಟರ್ ಮಲ್ಪೋಯ್ ಅಲ್ಪ ಅಕ್ಲಿಗೆ ಟ್ರೈನಿಂಗ್ ಕೊರ್ದು ಇನಿ ಗುಡಿ ಕೈಗಾರಿಕೆ ಥರ ಮಸ್ತ್ ಉಂಡು ಗಾರ್ಮೆಂಟ್ ಇಂಡಸ್ಟ್ರೀಸ್ ಉಪ್ಪು ಉಪ್ಪಟ್ಟು ಮಲ್ಪಣ ಕಾರ್ಯಕ್ರಮ ಉಪ್ಪು ಹಪ್ಪಲ ಮಲ್ಪಣ ಉಪ್ಪು ಚಿಪ್ಸ್ ಮಲ್ಪಣ ಉಪ್ಪು ಇಂಚಿನ ಎನ್ನಿಕ್ಲು ಮಾತ ಒಂದು 10 ಜನ ಪುಂಜೋಳು ಒಟ್ಟು ಗಂಡ ಒಂದು 25 ಮೈನಾರಿಟಿದ ಉದಾಹರಣೆಗೆ ಒಂದು 25 ಸಾವಿರ ರೂಪಾಯಿದೆಲ್ಲ ಲೋನ್ ಕೊಡ್ಪೇನೆ 10 ಜನಕ್ಕೆ 2.5 ಲಕ್ಷ ಹಾಕೊಂಡು ಬಾಕಿದ ಒಂಚೂರು ಕಮ್ಮಿ ಆನಂದ ಒಂದು ಬ್ಯಾಂಕ್ ತಕ್ಲೆಲ್ಲ ಪಂಡದು ಅಕ್ಲೆಲ್ಲ ಸಾಲ ಕೊರಪಾದು ನಿಕ್ಲೆಗೆ ವಿಶೇಷ ಆಯ್ನ ಸ್ಪಂದನೆಯನ್ನು ಕೊರಪಾಗ ಇನ್ನು ಅವೇ ಲೆಕ್ಕ SC ST ದಕ್ಲಿಗೆ 35 ಸಾವಿರ ರೂಪಾಯಿ ಸಾಲ ತಿಕ್ಕೊಂಡು ಅವೆಲ್ಲ ಒಂಜಿ ಗುಂಪು ಸಾಲ ತಿಕ್ಕೊಂಡು ಅವತ್ತಂದೆ ಇನಿ
ಮೈನಾರಿಟಿ ಲೇಡೀಸ್ಗಳ 3 ಲಕ್ಷ ಮುಟ್ಟ 5 ಲಕ್ಷ SC ದಕ್ಲೆಗಳ ತಿಕ್ಕೊಂಡು ಇರಂಡ್ಲ ಒಂಜಿ ಮಲ್ಲ ಒಂಜಿ ಗುಡಿ ಕೈಗಾರಿಕೆದಲ್ಲ ಮಲ್ಪುಂಡ 3 ಲಕ್ಷ 5 ಲಕ್ಷ ಮುಟ್ಟ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬ್ಯಾಂಕ್ ದೊಟ್ಟು ಒಂಜಿ ಒಡಂಬಡಿಕೆ ಮಲ್ತದ್ದು ಸಾಲ ತಿಕ್ಕೊಂಡು ವ್ಯವಸ್ಥೆ ಉಂಟು ಅವೇನು ನಿಕ್ಕಲು ಮಲ್ಪುಂಡ ಎಂಕುಲ್ಲ ಮಿಕ್ಲಿಕ್ಕೆ ಸ್ಫೂರ್ತಿಯಾದ ಸಹಾಯ ಮಲ್ಪುಂಚಿನ ವ್ಯವಸ್ಥೆಯನ್ನು ಮಲ್ಪುವೆ ಇನ್ನು ಈ ತಣ್ಣೀರು ಬಾವಿದ ನಿಕ್ಕಲ ಚರ್ಚ್ ಮುಲ್ಪ ಈ ಚರ್ಚ್ಗಳ 25 ಲಕ್ಷ ರೂಪಾಯಿದ ಅನುದಾನನು ಯಾನು ಶ್ರಮದ ಸ್ಪೆಷಲ್ ಗ್ರಾಂಟ್ ಇರುತ್ತೆ ಪಾದ ಕೊರ್ಪಣಿಂಚಿನ ಕೆಲಸ ಮಾಡಿದೆ ಈ ಪಲ್ಲಿಗೆ ಇಂಟರ್ಲಾಕ್ ಇನಿ ಲೈಟ್ ಅವೇ ಲೆಕ್ಕ ಆ ಮದ್ರಸದ ಟೈಮ್ ಮುಟ್ಲ ಇನ್ನು 2 ಲಕ್ಷ ರೂಪಾಯಿ ವಕ್ಫುಡ್ ಬೈದಿನ ಹೆಜ್ಜಿ ಈ ಪಲ್ಲಿಗೆ 2 ಲಕ್ಷ ರೂಪಾಯಿ ವಕ್ಫದಲ್ಲ ಕಾಸು ಕೊರ್ಪಣಿಂಚಿನ ಕೆಲಸವನ್ನು ಮಲ್ಪಾದ ಅವೇ ಲೆಕ್ಕ ನಿಕ್ಲಿತ್ತೆ ಗಣೇಶ್ ಕಟ್ಟದ ಒಂದು ಫೌಂಡೇಶನ್ ಪಾಡ್ದಿನಂಚಿನ ವ್ಯವಸ್ಥೆಯನ್ನು ಕೂತ ಎಂಕುಲು ಸರ್ಕಾರದ MLA ಗ್ರಾಂಟ್ ಇಟ್ಟು ಕೊರ್ರೆ ಬರ್ಪುಜಿ ಬಂಪಿನಂಚಿನ ಪಾತ್ರೆಯನ್ನು ವೇಣಿಸಿಟ್ರು ಪಂಡಿದ್ದು ದಯಪಟ್ಟ ಡಾಕ್ಯುಮೆಂಟ್ ಉಂಟು ಐಕ ಹತ್ರ ಬ್ಯಾತಕ್ಕಲ್ನ ಪುದರಡು ನಿಕ್ಲೇಕಿಂದ ಬಂದ ಒಂದು 2 ಲಕ್ಷ ರೂಪಾಯಿ ಇದು ಬ್ಯಾತ್ ಸ್ವಲ್ಪ ಧಾರ್ಮಿಕ ತತ್ತಿದ ಅಪ್ರೂವ್ ಉಪ್ಪುನಂಚಿನ ಜಾಗ ಇದ್ದು ಆ ಕಾಂಟ್ರಾಕ್ಟ್ನ ಮೂಲಕ ಒಂದು ಕೊರ್ಪಿನಂಚಿನ ಕೆಲಸ ಆ ಶೀಟ್ ಪಾಡ್ದು ಎಲ್ಲಂಜಿದ ಗಣೇಶೋತ್ಸವ ದೇವ್ರದ ಇಟ್ಟು ಬಾರಿ ಪೊರ್ಲುಡು ಬಾರಿ ಪೆರ್ಮೇಡ್ ಯಾನು ಐವನ್ ಮಾತು ಬತ್ತದು ಒಂಜಿ ಪೆರ್ಮೇಡ್ ಆಪಿನಂಚಿನ ರೀತಿ ಎಂಕ್ಲು ತೂ ಅನ್ನುವಂತ ಪಂಪಿನಂಚಿನ ಭಾಷೆ ನಮ್ಮ ಈ ಭಾಗಡು ಜಾತಿ ಮತ್ತು ಭೇದನ್ನು ಬಿಡ್ದು ಎಂಕ್ಲು ಸೇವೆನ್ ಬಲ್ತಂದಿಲ್ಲ ನಿಕ್ಲೆ ಗೊತ್ತು ಸುರತ್ಕಲ್ ಇಜಿದ ಕೂಲೂರು ನೀ ಬಂಗ್ರ ಕೂಲೂರ್ದ ರಸ್ತೆ ಉಪ್ಪು ನಮ್ಮ ತಣ್ಣೀರು ಬಾಯ್ಡು ಪುರಂಚಿನ ಆ ಕ್ರಿಶ್ಚಿಯನ್ ಏರಿಯಾ SC ಏರಿಯಾ ಮಾತು ನಿಂಗೆ ತೂತಾರೆ ಇನ್ನು ಕಾಂಕ್ರೀಟ್ದ ರೋಡು ದುಮ್ಮ ಮಾತಿಂಚಿನ ರೋಡ್ ಆತಜಿ ಇದು ನಾಯರ್ ಕುದುರ್ಗ ಹತ್ತಿರಂಚಿನ ರೋಡ್ ಮೀನು ನಿಕ್ಲು ತೊಗೊಂಡ ಆತಂಜಿ ಪೊರ್ಲುಡು ಇನ್ನಿಕ್ಕೆ ಉದ್ದಕ್ಕೂ ಕಾಂಕ್ರೀಟ್ ಉದ್ದಕ್ಕೆ ಪಾಡ್ಕೊಂಡು ಹೋಗ್ತಾರೆ ಒಂದೇ ರೋಡು ಬಾಕಿಲ ಉಪ್ಪು ಅವೆನ್ನು ಕೂಡ 2 ವರ್ಷದ ಉಲಾಯ್ಡು ನಿಕ್ಲು ಎಂಕ್ಲು ಅಧಿಕಾರ ಬತ್ತಂದಂಡ ಅದಕ್ಕೆ ಪ್ರಾಮುಖ್ಯತೆ ಕೊರದು ಇನ್ನು ತಣ್ಣೀರು ಬಾವಿನ ಅಭಿವೃದ್ಧಿ ಮಲ್ಪಂಚಿನ ಕೆಲಸ ಇನ್ನು ಮುಲ್ಪದ ಜವಳರಿಗೆ ಪಂಪಿನಿ ಪ್ರವಾಸೋದ್ಯಮದ ಟೂರಿಸಂ ಒಂದು ಟೂರಿಸಂ ಸೆಂಟರ್ ನಿಕ್ಲು ಊರ್ದಾಕಲು ಇನ್ನು ನಿಕ್ಲೆಗಿತ್ತ ದುಮ್ಮದ ದಿನೊಟ್ಟು ಎಂಕ್ಲೆಗ್ ನಿಕ್ಲೊಂಜಿ ಟೀಮ್ ಮಲ್ತದು ಎಂಕ್ಲ ಟೂರಿಸಂ ಹಿಡಿತ ಹೊಸ ಸ್ಕೀಮ್ ಬೈದನು ನಮ್ಮ ಕೇರಳಡು ಉಪ್ಪುನಂಚಿನ ಆ ಬೋಟುದ ಬೋಟುಡೆ ಇಲ್ಲಿ ಮಲ್ಪಕ್ಲಿ ಎಂಕ್ಲ ಸರ್ಕಾರದ ಮೂಲಕ ಮಲ್ಪುವ ಪಂಪಿನಂಚಿನ ಭರವಸೆ ನೆಕ್ಲು ಕೊರ್ಪ ನಿಕ್ಲ ನಟು ನಿತ್ತೆ ಒಂಜಿ ಇಲ್ಲದಕ್ಕುಲ್ಲ ಮುಲ್ಪ ಪೂ ಅರಲ್ಲರ ಬಿಡ್ರೆ ಬಲ್ಲಿ ಕೈಕ್ ಪಾಟ್ನಂಚಿನ ಕೆಲಸ ಮಲ್ಪ ನಿಕ್ಲ ಕಮಿಟ್ಮೆಂಟ್ ಅದು ಎಂಕ್ಲು ಪಂಪ ದಯಪಟ್ಟ ಡಬ್ಬಿ ಓಪನ್ ಮಲ್ಪುನಾಗ ಅವು ಎಂಚಿನಪ್ಪ ಇಂಚ ಕೈದಿ ಓಟು ಜನಕ್ಕಳು ತಣ್ಣೀರು ಬೈಡು ಒಂಜಿ ಒಟ್ಟುಕು BJP ಬೈಜಿಗೆ ಅಂತ ಪಂಪಿನ ಅವೇನು ನಿಕ್ಲು ಮಲ್ತ ತೋಜ್ಪಾಡು ಜವನೇರು ಮಲ್ತ ತೋಜ್ಪಾಡು ಟೂರಿಸಮ್ ಖಂಡಿತವಾದ ನಿಕ್ಲಿಗೆ ಆಯ್ನಾಥ ಶಕ್ತಿ ಕೊರಪವೆ ಈ ಭಾಗದಲ್ಲಿ ಮಲ್ಲ ಒಂದು ವಿಪುಲ ಅವಕಾಶ ಉಂಟು ಈ ಭಾಗದ ದುಮ್ಮುಗ್ಲ ಈ ಬೀಚಿನ ಡೆವಲಪ್ಮೆಂಟ್ ಮಲ್ಪಂಚಿನ ಸಂದರ್ಭ ದಾಖಲೆ ಸರಿ ಉಪ್ಪಂದ್ರೆ ಕೆಲವೊಬ್ಬರು ಯೋಜನೆಗಳು ನಿಖಲೆ ಮುಟ್ಟಾರೆ ಸಾಧ್ಯ ಆಗ್ತದೆ ಅವನ್ನ ನಮ್ಮ ಒತ್ತನ್ನು ನಿಖಲೆಗಳು ಒತ್ತುಂಡು ದಯಕ ಆತಕ್ಕೆ ಜೀವನ ಅಂಚದ ಒಂದು 2 ಮಿತ್ತಲ ಪಾಡ್ರೆ ಸಾಧ್ಯ ಆಪುಜಿ ಬೊಕ್ಕ ರೇಷನ್ ಕಾರ್ಡ್ದ ಮುಟ್ಟ ಓಡು ಶಾಪ್ ಅಥವಾ ಬೇರೆ ಬೇರೆ ನೀರಿನ ವ್ಯವಸ್ಥೆ ಸರಿ ಮಲ್ತು ಕೊರೋಡು ಗಣೇಶ ಕಟ್ಟೆಗೆ ಐಕ ಮಿತ್ತ ಸೀಟ್ ಪಾಡ್ದು ಕೊರೋಡು ಒಂದು ಪೂರ ನಮ್ಮ ಮಲ್ಪರ ಆಪುರಂಚಿನ ಕೆಲಸ ಸೀಟ್ ಪಾಡೋಡೆಲ್ಲ ಸರ್ಕಾರಿ ಜಾಗ ಅಂದ್ರೆ ಪಾಡ್ರೆ ಆಪುಜಿ ಅಂಡಲ್ಲ ಅಂಕುಲ್ ಬೇತೆ ವ್ಯವಸ್ಥೆ ಮಾತ್ರ ಶಾಸಕರು ಮಲ್ತು ಕೊರ್ಪೇನು ಬಂದಿದ್ದಾರೆ ಬೊಕ್ಕ ಏಣುಂಗ ಬುಡ್ಪುನ ಹರತ್ತೆ ಬೇರೆ ಬೇತೆ ಓಲ ನಡ್ಕೊಂಬೋದು ಕೆಲಸ ಮಲ್ಪವನಾರು ನಮ್ಮ ಪೂರ ಪಂಡಕ್ಕೆ ಮಲ್ಪುನ ಬೇಲೆದ ಕುಲೆ ಅಂಚಾದೆ ಈ ಸರ್ತಿಗೆ ಮೊಯ್ತೀನ್ ಬಾವರ್ನ ಬಗ್ಗೆ ಯಾಂದಾರ ಪಂಡೋಡು ಇಜ್ಜಿ ಕುಂದಾಪುರದ ಬರ್ತದೆ ಮೂಲ ಓಟು ಉಂಟೋಡು ಅಂತ ಅವಶ್ಯಕತೆ ದಾಲ ಇಜ್ಜಿ ಆರು ಕುಂದಾಪುರದ ಡಾಕ್ಟ್ರ್ ನಾನು ಆಯ್ತು ಓಟು ಗೆಂದಿ ಜಡ ಕುಂದಾಪುರ ಹೋಗ್ಬೇಕು ನಂಗೆ ದಿಕ್ಕವರ ಮೊಯ್ತೀನ್ ಬಾವರ್ ಇಲ್ಲಿ ಪಂಡಿ 24 ಗಂಟೆ ATM ಎನಿ ಟೈಮ್ ಮನೆಯಿಂದ ಬಂದಿದ್ದೀರಿ ATM ಇಚ್ಚಿ ಮನೆಯಿಂದ ಓಡ್ಚಿ ಎನಿ ಟೈಮ್ ಸರ್ವಿಸ್ ಸರ್ ಅಂಚಾದೆ ಬೇಳೆ ಮಲ್ಪುನಾರು ಬೊಕ್ಕ ಆ ಜಾತಿದ ಆಯ್ತಾ ಭೇದ ಭಾವ ಮಲ್ಪುನ ಆ ಪ್ರಶ್ನೆನೇ ಅಲ್ಲಿಜ್ಜಿ ತೂನ ಗೊತ್ತಾಗ್ಬಿಡ ಎಂಚ ಬಾತೇರುವರೆ ದಾದ ಬಾತೇರುವರೆ ಆರೇಕ ಆಯ್ತಾ ಭ್ರಮೆನೇ ಇಜ್ಜಿ ಆರು ನಡ್ಕೊಂಡು ಬರ್ತಿದ್ದೀನಿ ಆರು ಪುಟ್ಟದು ಮಲ್ಲಾತಿನ ಹಿಸ್ಟ್ರಿ ಅಂಚ ಉಂಡು ಮಾತಾಡ ಮಧ್ಯೋಡೆ ಆ ರೀತಿ ಅಂಚ ಜಾತಿ ಭೇದ ಮಲ್ಪುನ ಪ್ರಶ್ನೆ ಇಚ್ಚಿ ಬೊಕ್ಕದಾದ ಕಮ್ಮಿ ಉಂಡು 5 ವರ್ಷ ರೋಡ್ ಮಲ್ದೇರೆ ತೋಡ್ ಮಲ್ದೇರೆ ರಾಜ ರಸ್ತೆಯಲ್ಲಿ ಮಲ್ತು ಕೊಡ್ತೇರೆ ಪುರ ರಸ್ತೆ ಕಾಂಕ್ರೀಟ್ ಮಲ್ತು ಕೊಡ್ತೇರೆ ಕರ್ನಾಟಕ ರಾಜ್ಯೋಡು ಇಡೀ ಮುಖ್ಯಮಂತ್ರಿನೇ ಒಪ್ಪಿಸಾದ 75 ಕೋಟಿ ರೂಪಾಯಿದ ಮಾರ್ಕೆಟಿನ ಸರ್ಕಾರದ ದುಡ್ಡನ್ನು ಗಣತ ಮಲ್ತೀನಿ ಅಂಚಿನ ದೇಶದೇ ಪ್ರಥಮವಾಗಿ ಒಂದು ಶಾಸಕ ಹೇಳ್ತೀನಿ ಮೊಯ್ತೀನ್ ಬಾರಿ
ಅಂಚೆ ಅಭಿವೃದ್ಧಿ ಜನಗಳ ಬೇಲೆ ಇಜ್ಜಿಂದ ಬಂದ್ಬಿಟ್ಟು ಮಲ್ಪುನೇ ಇಜ್ಜಿ ಬೊಕ್ಕ ವಾಕ್ ಅಷ್ಟು ಬತ್ತಿನೆಲ್ಲ ದಂಡ ಕಿಸೆಟ್ ಇತ್ತೇನೆ ದೇತೆ ಕೊರ್ಪುನಂಚಿನ ವ್ಯಕ್ತಿತ್ವ ಅಂತಂದ್ರೆ ಬೇತೆ ಜನಗಳ ಪ್ರೀತಿ ಮಲ್ಪುನ ವ್ಯಕ್ತಿತ್ವ ಎಂದಾದ ಒಂದು ಮಾತ ಶಾಸಕರಗಳು ಉಳ್ಳೇರು ಯಾನ್ಲವರಿ ಶಾಸಕನೇ ವಿಧಾನ ಪರಿಷತ್ ರಾಂಡ ಆಡಕ್ಲೆ ಇಂಕ್ಲು ಅಜಗಜಾಂತರ ವ್ಯತ್ಯಾಸ ಉಂಟು ಕೋಪ ಬರ್ಪುಜಿ ಜನಗಳ ಸೇವೆ ಮಲ್ಪೇರು ಕಿಸೆಟ್ ಇತ್ತಿನ ಕೊರ್ಪೇರು ಬೊಕ್ಕ ಆದಕ್ಕೆ ವಾ ಸಂದರ್ಭ ಅರೆ ಜನಗಳನ್ನ ಪರವಾದ ಅಂಚಿನ ಒಂದು ಶಾಸಕನೇ 5 ವರ್ಷ ಅವಕಾಶ ಕೊಡ್ತಾರೆ 5 ವರ್ಷಡು ಪೂರ ಕೆಲಸ ಮಲ್ಪಾರೆ ಸದ್ದಿನ ಪೂಜಿ ಒಂದು ರೋಡ್ ಸ್ಯಾಂಕ್ಷನ್ ಮಲ್ತಿದೆ ಅದಕ್ಕೆ ತಿರ್ತೆ ಮಣ್ಣು ಬಾಡ್ದೆ ಐದು ಪಕ್ಕ ಅದಕ್ಕೆ ಜಲ್ಲಿ ಬಾಡ್ದೆ ಅದಕ್ಕೆ ಡಾಮರ್ ಬಾಡ್ದೆ ಸೈಡ್ ಕಟ್ಟಿದಂಗೆ 5 ವರ್ಷ ಆಗ ನಾನೊಂದು 5 ವರ್ಷದ ಅವಕಾಶ ಕೊರೋಡು ಮಾತಾಡಕ್ಕೆ ನಿಖುಲ ಅವಕಾಶ 5-10-15 ವರ್ಷ ಕೊಡ್ತಾರೆ ಈ ಸರ್ತಿ ನಿಖುಲು ಕೊರೋಡು ಓಲಕ್ಕೆ ಎಂದಿದ್ದು ಗೊತ್ತಂಡ ಐತೆ ಅಕಲ್ಪುರ ಮೇಯರ್ ಆಪೆ ಬಂದಿರು ಮೇಯರ್ ಮಂತ್ರಿ ಆಪದ ಸಾಧ್ಯತೆ ಎಲ್ಲ ಉಂಟು ಆಡಿಂದ ನಿಖಿಲಕ್ಕೆ ಹೆಚ್ಚಿನ ಸೌಲಭ್ಯ ಬರ್ಕೊಂಡು ಬೊಕ್ಕ ಲಡೆ ಮಲ್ಪುರ ಪಿರಾತ್ತಾರೆ ಆರನ್ನ ಪಾತಾರನೆ ಹಲೋ ಹಲೋ ಕುಲ್ಲೇನು ಮಂಡೇಡ ಅವಳು ಕುಲ್ಲಡೆ ಬೊಕ್ಕ ಲಕ್ಕ ರೀಚಿ ಅಕಲೆ ಎಣ್ಣೆ ಪೀಡಿತಗಳಿಗೆ ಮೀನು ಬತ್ತಾರೆ ಇಜ್ಜಿನ ಮಂಡಗಾರು ನಾಡು ಉಂಡಗೆ ಲೆಂಚ ಅವಕಾಶ ಮಲ್ತು ಕೊರಿಯರು ಇಜ್ಜಿನ ಎಣ್ಣೆ ಪೀಡಿತಗಳು ಏರ್ಲ ಬಗ್ಗುನಗುಲತ್ತು ನಮ್ಮ ಬಾತ ನಮ್ಮನೆ ತೆರ್ತ ವಾಚ್ಮೆನ್ನಗಳು ತೆರ್ತಕೊಂಡು ಗೋಣಿರ್ ಜಿಂಜೆ ತುಲೆಬಾರ್ದು ಜನಕುಲು ಅಂಡ್ ಅಕಲ್ಲ ಎದುರುಡ್ಲ ಅವ್ರಿಗೆ ಪಾತ್ರ ಉಂಟ ಅದಕ್ಕೆ ಶಕ್ತಿ ಬೋರ್ಡು ಜನಗಳ ಬಗ್ಗೆ ಪ್ರೀತಿ ಬೋರ್ಡು ವಿಶ್ವಾಸ ಬೋರ್ಡು ಅವು ಮಾತಲ ಆಡ ಉಂಡು ಬೊಕ್ಕ ಸಿದ್ದರಾಮಯ್ಯರನ್ನ ಬಾರಿ ಪೆಟ್ಟು ಬಾಯ್ ಮೊಯ್ದೇನ್ ನೀನೇ ಮಾಡಪ್ಪ ಅಂದ್ ಬಂಡ್ಪೆ 6 ಬಂಡೇನು ಹೋಗಲ್ಲ ಬೊಕ್ಕ ಒಂದ್ಸರಿ ಅಂಟು ಪತ್ತಿ ಎರಡು ಬುಡ್ಪುನೇ ಇಜ್ಜವು ಕಾಂಡೆ 5 ಗಂಟೆ ರಾತ್ರಿ 16 ಗಂಟೆ ಮುಟ್ಟ 4 ಗಂಟೆ ಮಾತ್ರ ನಿದ್ರೆ ಯಾಂತುವಿನ ಮಟ್ಟ ನಿರಂತರ ಒಂದು ಏಪಲ ಆ ಅಂಚಿನ ಶಾಸಕರು ಏರೆಗಳ ಪಾಪದ ಕಲೆಗೆ ಏರೆಗಳ ತಿಕ್ಕಿದಾರ ಬೊಕ್ಕ ಇನ್ನ ಸುರತ್ಕಲ್ಲರದ ಬತ್ತಿನ ಪಣಂಬೂರು ಕೂಳೂರು ಕಾವೂರು ಗುರುಪುರ ಮಲ್ಲೂರು ಇತ್ತಿನಾಕಲೆ ಪೂರ ಓಲು ಕಾಂಕ್ರೀಟ್ ಆವಡ ಪೂರ ಆದಾಂಡಿ ಸಾಧಾರಣ ನನ್ನ ಒಂದು 30% ಬೇಲೆ ಬಾಕಿ ಏರಿಯಾ ಆ 30% ಬೇಲೆ ಬಾಕಿ ಆಡೋನು ಇಕ್ಕಲು ಕೊಡಾರ ಅದ್ರ ಓಟ್ ಮಾಡೋದು ಅಂಚಾದ ಬಕ್ಕ ಸಮಸ್ಯೆ ನಿಕಲ್ಲ ಉಪ್ಪು ನಿಜವಾದ ಒಂದು ಸರ್ಕಾರಿ ಜಾಗ ಸಮಸ್ಯೆ ಉಪ್ಪು ಸ್ವಾಭಾವಿಕ ಅವಿಟ್ಲ ಸರ್ಕಾರಿ ಜಾಗ ಕುಲ್ದಿತ್ತೇರು ಎಷ್ಟೋ ಜನ ಪಾಪದ ಕುಲು ಇಲ್ಲಿ ಮೋಜಿ ಸೆನ್ಸ್ ಜಾಗ ಕುಲ್ದಿತ್ತೇರು ಇನ್ನು ಹಕ್ಕು ಅಂಚಿನ ಹಕ್ಕು ಪತ್ರನ್ನು ಎಷ್ಟು ಜನ ಕೋರಿಯ ನಮ್ಮ 2,000 ಜನ ಕೋರಿಯ ಸರ್ಕಾರಿ ಜಾಗ ಕುಲ್ದಿ ನಿಖಲಿಗ್ಲ ಅವು ಸಂದರ್ಭ ಬರ್ಬೋದು ಅಂಚಾದ ಮಾತ ಎಂಗುಲು ಬೇಲೆ ಮಾಡ್ಕೊಂಡು ಎಂಕು ಯಾನ್ ಬೇಲೆ ಏನಾರ್ದು ಎಂಗುಲು ಮುಕ್ಕಲು MLA ಆರು ಮಸ್ತ್ ಬೇಲೆ ಮಲ್ತಾರೆ ಮೇರ್ಲ ಮಸ್ತ್ ಬೇಲೆ ಮಲ್ತಾರೆ DK ಎಲ್ಲ ಮಸ್ತ್ ಬೇಲೆ ಅಂತಾರೆ ಪ್ರತಿಫಲ ಬೇಲೆ ಮಲ್ತಾರೆ ಎಲ್ಲ ಬೇಲೆ ಮಲ್ತಿದೆ ಅಂಚಾದ ನಿರಂತರ ಎಂಗುಲು ಕಾರ್ಪೊರೇಟರ್ ಆ ಒಂದುಲ್ಲ 5 MLC ಆಯ್ರು ಬೇಯ ಮಲ್ತದೆ ಎಲ್ಲ ಒಂಜಿನ 2 ಮೂಜಿ ನೆಟ್ಟು ಮೋಜಿನ ಬಾವೇರ್ನ ಚಿನ್ನ ಕೈತ ಚಿನ್ನನ್ನು ಅವೇನು ಒತ್ತೋಡು ದೇಹ ಮಲ್ತದೆ ಅಪಪ್ರಚಾರ ಮಲ್ಪೇರು ಅವು ಮಲ್ತೆ ಅಕ್ಕಲಿಗೆ ಸುಳ್ಳು ಬಣ್ಣದ ಅಭ್ಯಾಸ ಸುಳ್ಳು ಬಣ್ಣದ BJP ಸುಳ್ಳು ಬಂದು ಇನಿ ಮುಟ್ಟಲ್ಲ ಓಟಿಗೆ ಇನಿ ಮೋದಿ ಸುಳ್ಳು ಬಂದು ಮಿತ್ತು ಪೋಯರು ಅಂಚಾದ ಅವೇನು ಕೇಳುತ್ತಿದೆ